ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಕುಡ್ಲದ ಮಹಾನಗರ ಪಾಲಿಕೆ ಸುತ್ತುಡು ಪರ್ಪುನ ನೀರ್ದ ಬಿಲ್ಲೆ ಜಪುಡಾದಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಪ್ರಕಟಣೆಡು ತೆರಿಪಾದರು. ಪಾಲಿಕೆಡು ಬಿಜೆಪಿ ಆಡಳಿತ ಇತ್ತಿನ ಪೊರ್ತುಡು ನೀರ್ದ ಬಿಲ್ಲೆ ವಿಪರೀತ ಏರಾದನೆಂದು ಎದುರು ಪಕ್ಷದ ಸದಸ್ಯರು ಕಾಂಗ್ರೆಸ್ ತಕ್ಕಳು ಸದನಡು ಬುಡಂದೆ ಪ್ರತಿಭಟನೆ ನಡಪೊಂದಿತ್ತಿನೇನು ಮೂಲು ನೆಂಪು ಮಲ್ತನೊಲಿ. ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡು ಪರ್ಪುನ ನೀರ್ದ ಬಿಲ್ಲೆ ಜಪುಡಾದಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಪ್ರಕಟಣೆಡು ತೆರಿಪಾದರು. ಸರ್ಕಾರದ ಮಾನದಂಡದಂಚ ಪಾಡ್ದಿನ ಪರ್ಪುನ ನೀರ್ದ ಬಿಲೆನ್ ಹೆಚ್ಚ ಕಮ್ಮಿ ಮಲ್ಪರೆ ಈ ದುಂಬು ಸರ್ಕಾರಗೂ ಸಂದಾಯಿನ ಸುರೂತ ಪ್ರಸ್ತಾವನೆ ತೆತ್ತೊಂದುಜೆರ್ ಅಂಡ ನೀರ್ದ ಬಿಲೆ ಬಗಿಟ್ಟು ಸಾರ್ವಜನಿಕರು ಹಿಡಿದು ಬರ್ಪುನ ದೂರುಲೆಗ್ ಗುಮನ ಕೊರ್ದು ಕುಡೋರ ಸರ್ಕಾರಗೂ ಪ್ರಸ್ತಾವನೆ ಕೊರ್ದಿತ್ತಂಡ ಸರ್ಕಾರವೇನು ಒತ್ತೊಂದು ಮೇಯರ್ ತೆರಿಪಾದರು. ಪಾಲಿಕೆಡು ಬಿಜೆಪಿ ಆಡಳಿತ ಇತ್ತಿನ ಪೊರ್ತುಡು ನೀರ್ದ ಬಿಲೆ ವಿಪರೀತ ಏರಾದನೆಂದು ಎದುರು ಪಕ್ಷದ ಸದಸ್ಯರು ಕಾಂಗ್ರೆಸ್ ತಕ್ಕಲು ಸದನಡು ಬುಡಂದೆ ಪ್ರತಿಭಟನೆ ನಡಪಾಂದಿತ್ತರು. ನೀರ್ದ ಬಿಲ್ಲೆ ಜಪುಡಾಯರೆಗಾದ ಸದನದ ಎದುರು ಬತ್ತದ ಪ್ರತಿಭಟನೆ ನಡಪಾದಿತ್ತರು. ಪ್ರತಿಭಟನೆಗೆ ಬಗ್ಗದಿನ ಮಹಾನಗರ ಪಾಲಿಕೆ ಆಡಳಿತ ಅಕ್ಕೇರಿಗ ಸರ್ಕಾರದ ಒಪ್ಪಿಗೆ ಭಿನ್ನಾಯ್ತೊಂದು ಇತ್ತೆ ಬಿಲ್ಲೆ ಕಮ್ಮಿ ಮಲ್ತದಂಡ ಇಲ್ಲದ ಪರ್ಪುನ ನೀರು ಹೆಚ್ಚ ಪಂಡ 20 ಕಿಲೋ ಲೀಟರ್ಗೆ ಏರಾದ ಬಿಲೆ ₹5 ದೀತೆರು. 25 ಕಿಲೋ ಲೀಟರ್ ಮುಟ್ಟ ₹11 ಅವೇಡ್ ಹೆಚ್ಚ ಗಳಸಿಂದ 1 ಕಿಲೋ ಲೀಟರ್ಗೆ ₹14 ದಂಚ ಬಿಲ್ಲೆ ನಿಘಂಟದಂಚ 20,000 ಲೀಟರ್ ಗಳಸಿಂದ ಇತ್ತೆ ₹174 ಇತ್ತಿನವು ನನ್ನ ಮಿತ್ತು ₹100 ಆಪುಂಡು. 70,000 ಲೀಟರ್ಗೆ ಇತ್ತೆ ₹14 ಇತ್ತಿನವು ನನ್ನ ₹785 ಆಪುಂಡು. 100,000 ಲೀಟರ್ಗೆ ಇತ್ತೆ ₹1,204 ಇತ್ತದು ನನ್ನಾವು ₹1,205 ಆದ್ 150,000 ಲೀಟರ್ಗೆ ₹1,854 ಇತ್ತಿನವು ₹1,905 ಆಪುಂಡು. ಆಗಸ್ಟ್ 1 ಹೊಸ ಬಿಲೆ ಲಗಾವ್ ಆಪುಂಡು. ಬಡವರಿನ ಮಿತ್ತು ಟ್ಯಾಕ್ಸ್ ಪಾಡ್ದು ಕಾರ್ಪೊರೇಟ್ ವಲಯದ ಟ್ಯಾಕ್ಸ್ ಕಮ್ಮಿ ಮಲ್ತಿನವು ವಾಲಾಜಿಕ್ ಮಾತೆಕ್ಲ ತೆರಿಗೆ ಪಾಡ್ದನು ನನ್ನ ಪುನರ್ದಿರ್ತು ಕೊನಪುನೇಕ್ಲ ಟ್ಯಾಕ್ಸ್ ಕಟ್ಟುನ ಸ್ಥಿತಿಗತಿ ಬರುವುದು ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಕುಡ್ಲಡು ಸುದ್ದಿ ಕುಟ್ಟುಡು ಪಂತೆರು. ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಕುಡ್ಲಡು ಸುದ್ದಿ ಕುಟ್ಟುಡು ಪಾತೆರ್ದು ಬಡವರಿನ ಮಿತ್ತು ಟ್ಯಾಕ್ಸ್ ಪಾಡ್ದು ಕಾರ್ಪೊರೇಟ್ ವಲಯದ ಟ್ಯಾಕ್ಸ್ ಕಮ್ಮಿ ಮಲ್ತಿನವು ವಾಲಾಜಿಕ್ ಮಾತಿಕ್ಲ ತೆರಿಗೆ ಪಾಡ್ದನು ನನ್ನ ಪುನರ್ದಿರ್ತು ಕೊನುಪುನೇಕ್ಲ ಟ್ಯಾಕ್ಸ್ ಕಟ್ಟುನ ಸ್ಥಿತಿಗತಿ ಬರುವುದು ಪಂಡೆರು. ಜೋಕುಲು ಮರೆಪುನ ಪೆನ್ಸಿಲ್ ಉನ್ಪುನ ನುಪ್ಪು ಕುರ್ಲರಿ ಸೇರ್ದು ತೆರಿಗೆ ಪಾಡ್ದಂಡು ರಾಹುಲ್ ಗಾಂಧಿ ಅಪಗನೆ ಪಂತೆರು ಒಂದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಎಂದು ಅಪಗದ ಪಾತೆರ ಜನಕ್ಲಿಗಿತ್ತೆ ಅನುಭವಗು ಬೈದಂಡು ಕರಿನ ಎನ್ಮ ವರ್ಷಲಿಡ್ದು ಬಿಜೆಪಿ ಸಾಮಾನ್ಯ ಜನಕ್ಲಿಗಾದು ಓವೇ ಯೋಜನೆ ತಯಾರು ಮಲ್ತದಜಿ ತಪ್ಪು ಪಣವಕಾಸ ನೀತಿ ಬೊಕ್ಕ ಸಾಮಾಜಿಕ ನೀತಿರ್ದು ದೇಶದ ಪಣವ ಸ್ಥಿತಿಗತಿನ ತೀರ್ಥಮಟ್ಟಗು ನೂಕುದಂಡು ತನ್ಕುಲಿನ ಆಡಳಿತ ನಡಪಾಯಿರ ಸಾಮಾನ್ಯ ಜನಕ್ಲಿನ ಕಿಸೆಕ್ ಕತ್ತರಿ ಪಾಡ್ದಿರಂದು ಯುಟಿ ಖಾದರ್ ದೂರಿಯರು. ದುಂಬುದ ಕಾಂಗ್ರೆಸ್ ಪೊರ್ತುಡು ಮನುಷ್ಯತ್ವ ಬೊಕ್ಕ ಕರುಣಿದ ಆಧಾರಡು ಕೇಂದ್ರ ಸರ್ಕಾರ ಆಡಳಿತ ಯೋಜನಾ ನೀತಿನ ಜನಕ್ಲಿನ ದುಂಬುದಿ ಹೊಂದಿತ್ತಂಡು ಆಂಡ ಇತ್ತೆ ಮೋದಿ ಸರ್ಕಾರ ಬತ್ತಿ ಬೊಕ್ಕ ಭಾರತ ತೆರಿಗೆದ ಮಿತ್ತು ಉಂಟುದುಂಡು ಬ್ಯಾಂಕ್ದ ಚೆಕ್ ಬುಕ್ ದೆತ್ತೊಂಡಲ 118 ತೆರಿಗೆ ಪಾಡೊಂದುಂಡು ಅರ್ಪಂಡೆರು. ಮೋದಿ ಅಮೆರಿಕಗೂ ಪೋದು ಬತ್ತಿನ ಸಾತ್ ಅಲ್ಪದ ತೆರಿಗೆ ನೀತಿನ ಮುಲ್ಪ ಪಾಡೊಂದುಲ್ಲೆರು. ಕೇಂದ್ರ ಸರ್ಕಾರ ಜಿಎಸ್ಟಿ ಜಾರಿಗೆ ಕನತದು ಕರ್ನಾಟಕಗೂ ಅನ್ಯಾಯ ಮಲ್ತದುಂಡು ಇಡೀ ದೇಶಡು ಬಾರಿ ಹೆಚ್ಚ ತೆರಿಗೆ ಕಟ್ಟುನೆಟ್ಟು ಕರ್ನಾಟಕ ರಡ್ಡನೆ ತಾಣುಡುಂಡು ಜನಕ್ಲಿನ ಕಷ್ಟ ಸರ್ಕಾರಗೂ ಗೊತ್ತಿಜ್ಜಿ ಸರ್ಕಾರ ದಾನೆ ಮಲ್ತೊಂದುಂಡು ಜನಕ್ಲಿಗ್ಲ ಗೊತ್ತಿಜ್ಜಿ ಕೇಂದ್ರದ ತೆರಿಗೆ ನೀತಿಗೂ ಕಾಂಗ್ರೆಸ್ ವಿರೋಧ ಮಲ್ಪುಂಡು ನನ್ನದ ದಿನಕ್ಲೇಡು ಮಲ್ಲ ಮಟ್ಟದ ಪೊರ್ಮಾಟ ಮಲ್ಪುನ ನಿಘಂಟು ಎಂದು ಯುಟಿ ಖಾದರ್ ಪಂಡಿರು. ಸಣ್ಣ ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಯುವಕರಿಂದ ಹಿಡಿದು ವಯಸ್ಸಾಗುವ ತನಕ ಎಲ್ಲರ ಮೇಲೆ ಇವತ್ತು ಟ್ಯಾಕ್ಸ್ ಹಾಕಿ ಆಗಿದೆ. ಯಾವುದು ಕೂಡ ಬಾಕಿ ಇಲ್ಲ, ಅದೊಂದು ಮಾತ್ರ ಬಾಕಿ. ಜನನ ಮತ್ತು ಮರಣಕ್ಕೆ ಟ್ಯಾಕ್ಸ್ ಬಾಕಿ. ಜನನ ಮತ್ತು ಮರಣ, ಜನನಿಗೆ ಆಸ್ಪತ್ರೆಗೆ ಹಾಕಿದಾರಲ್ಲ, ಮರಣ ಹೊತ್ತುಕೊಂಡ್ರೂ ಕೂಡ ಇಷ್ಟು ಟ್ಯಾಕ್ಸ್ ನೀವು ಕೊಡಬೇಕಂತೇಳಿ ಅದಕ್ಕೊಂದು ಮಾತು ಬಾಕಿ ಬಿಟ್ಟಿದೆ. ಒಟ್ಟು ಆರ್ಥಿಕವಾದ ಪರಿಸ್ಥಿತಿ ಕಂಪ್ಲೀಟ್ ಇದು ಫೇಲಿಯರ್ ಅಂತೇಳಿ ಇದು ಬರೀ ನಮಗೆ ಮೇಲಿಂದ GST ಟ್ಯಾಕ್ಸ್ ಹಾಕಿದ ಮಾತ್ರ ಕಾಣ್ತದೆ. ಒಳಗಿಂದ ಅಂತ ಹೇಳಿದರೆ ಭಾರತ ದೇಶದ ಆರ್ಥಿಕ ಸ್ಥಿತಿ ಭಾಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಹಿಂದೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟು ಸುದೃಢವಾಗಿರಲಿಲ್ಲ. ಯಾಕೆ? ನಮ್ಮ GDP ಗ್ರೋತ್ ವಾಸ್ ಲೆಸ್. ಹಂತವಾಗಿ ನಾವು ಮೇಲೆ ಬಂದದ್ದು. ಆದರೆ ಯಾರ ಮೇಲೂ ಕೂಡ ಈ ರೀತಿಯ ಟ್ಯಾಕ್ಸ್ ಇಲ್ಲಿ ಕೂಡ ಹಾಕಲಿಲ್ಲ. ಯಾಕೆ? ಬಡವರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಅವರ ಮೇಲೆ ಧನದುಬ್ಬರ ಆಗಬಾರ್ದು ಅಂತ ಹೇಳಿ ಎಷ್ಟೇ ಬ್ಯಾಲೆನ್ಸ್ ಮಾಡಿಕೊಂಡು ಬಂದರೂ ಕೂಡ ನೇರವಾಗಿ ಆಗಲಿ. ಈಗ ಇಷ್ಟೆಲ್ಲ ನಾವು ಇಂಪ್ರೂವ್ಮೆಂಟ್ ಆಗಿ ಇಷ್ಟು ಗ್ರೋತ್ ಆಗಿ ಇವರು 7 ವರ್ಷ ಅಧಿಕಾರಕ್ಕೆ ಬಂದ ನಂತರ ಆ GDPಯನ್ನು ಸೀದಾ 0ಗೆ ತಂದು 0 ಅಲ್ಲ 3ಗೆ. ಮತ್ತೀಗ ಕೊರೋನಾ ಹೇಳ್ತಾರೆ. ಕೊರೋನಾ ಯಾವಾಗ?
7 to 3 ಬರಲಿಕ್ಕೆ ಯಾವ ಕೊರೋನಾ ಇರಲಿಲ್ಲ, ಆಗ ಬಿ ಜೆ ಪಿ ಒಂದು ಕೊರೋನಾ. 3 to 0 ಬಂದಾಗ ಕೊರೋನಾ. ಇಡೀ ರಿಸರ್ವ್ ಬ್ಯಾಂಕಲ್ಲಿ ಇಟ್ಟಂಥ, ಇಂದಿರಾ ಗಾಂಧಿ ಕಾಲಿಟ್ಟಂಥ ಕಂಟಿಜೆಂಟ್ ಫಂಡನ್ನು 1,70,000 ಕೋಟಿ ಅದನ್ನು ತಗೊಂಡ್ರು ಇವರು. ಎಮರ್ಜೆನ್ಸಿಗೆ ಬೇಕಾಗ ಒಂದು ಫಂಡನ್ನು, ಎಮರ್ಜೆನ್ಸಿ ವಾರ್ ಗೀರೇನು ಬರಲಿಲ್ಲ. ಆದರೂ ಕೂಡ ಇವರು ಬೈ ಫೋರ್ಸು ಅಲ್ಲಿದ್ದ ದುಡ್ಡು ಕಂಟಿಜೆಂಟ್ 1,00,000 ತಗೊಂಡು 1,00,000 ಕೋಟಿ. ಎಂತ ಈ ದುಡ್ಡು ಎಂತಾಯಿತು? ಈ ದೇಶದ ಯಾವುದೊಂದು ಜನರಿಗೆ ಏನೋ ಒಂದು ಪ್ರಯೋಜನಕಾರಿ ಕೆಲಸ ಮಾಡಿದಾರ, ಒಂದು ಪ್ರಯೋಜನ ಆಗುವಂಥ ಕೆಲಸ ಸಮರ್ಪಕವಾಗಿ. ಇಷ್ಟೆಲ್ಲ ನಮ್ಮ ಡೀಸೆಲ್ ಮತ್ತು ಪೆಟ್ರೋಲ್ ಇವತ್ತು ಕಲೆಕ್ಟ್ ಆಗ್ತಾ ಬಂದು ಜನರ ಮೇಲೆ ದಿವಸಾಗೂ ಲೂಟಿ ಮಾಡಿ ಮಾಡಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇವತ್ತು ರೇಟ್ ಹಾಕಿ, ಟ್ಯಾಕ್ಸ್ ಹಾಕಿ ಇವರು ಇಷ್ಟು ಲಕ್ಷಾಂತರ ರೂಪಾಯಿ ಇವತ್ತು ಇನ್ಕಮ್ ಮಾಡಿ ಈ ದುಡ್ಡಲ್ಲಿ ಏನು ಮಾಡಿದ್ದಾರೆ? ಈ ಆರ್ಥಿಕ ಪರಿಸ್ಥಿತಿ ಇವತ್ತು ಚಿಂತಾಜನಕವಾಗಿ. ದಿಸ್ ಇಸ್ ಅ ಸಿಗ್ನಲ್. ಈ ದೇಶದ ಜನತೆ ಎಚ್ಚೆತ್ತುಕೊಂಡು ಸಮರ್ಥವಾಗಿ ಇವತ್ತು ತೀರ್ಮಾನ ಮಾಡದಿದ್ದಲ್ಲಿ ಮತ್ತು ಬೇರೆ ಬೇರೆ ಅವರು ಬೇರೆ ಬೇರೆ ಭಾವನಾತ್ಮಕ ವಿಷಯದಲ್ಲಿ ಜನರ ಒಂದು ಮನಸ್ಸನ್ನು ದೂರ ತೆಗೆರುವಾಗ ಸಾಕು, ನೀವು ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಿದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಮಾಡಿ ಅಂತೇಳಿ ದೇಶದ ಎಲ್ಲ ವರ್ಗ ಎದ್ದು ನಿಂತು ಸರಿಯಾಗಿ ಅವ್ರಿಗೆ ಪಾಠ ಕಲಿಸದಿದ್ದರೆ ನಮ್ಮ ದೇಶ ಚಿಂತಾಜನಕ ಪರಿಸ್ಥಿತಿ ಖಂಡಿತವಾಗುವಂಥ ವಿಚಾರ ಇವತ್ತು ಆಗ್ತದೆ. ರಾಜ್ಯದ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್, ದುಂಬುದ ಶಾಸಕರು ಶಕುಂತಲಾ ಶೆಟ್ಟಿ ಬೊಕ್ಕ ಮಿಥುನ್ ರೈ ಸೇರಿನಂಚ ಪಕ್ಷದ ನಾಯಕಿಯರು ಸುದ್ದಿ ಕೊಟ್ಟುಡಿತಿರು. ಅಪ್ಪೆ ಪ್ರೀತಿ, ಭಕ್ತಿದ ಪ್ರೀತಿ ಬೊಕ್ಕ ದೇಶದ ಪ್ರೀತಿ ನಂಕು ಬೋಡೊಂದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತಿರು. ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆದ 20ನೇ ದಿನದ ಕಾರ್ಯಕ್ರಮಟ್ಟು 6 ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಶ್ರೀಧಾಮ ಮಾಣಿಲದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ನಡೆತನುಂಡು. ಐತಾರ 29ನೇ ದಿನದ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ. ಶ್ರೀ ವಿಠೋಬಾ ರುಕ್ಮಯಿ ಧ್ಯಾನ ಮಂದಿರಡು ಇಡೀ ದಿನ ಭಜನಾ ಸಂಕೀರ್ತನೆ, ಶ್ರೀ ಮಹಾಲಕ್ಷ್ಮೀ ದೇವರಿಗೆ ಪಂಚಾಮೃತ ಅಭಿಷೇಕ, ಲಕ್ಷ್ಮೀ ಪೂಜೆ, ಗುರುಪೂಜೆ, ಬಾಲಭೋಜನ ಕಾರ್ಯಕ್ರಮ, ಶ್ರೀ ನಾಗದೇವರಿಗೆ ಪೇರ್ದ ಅಭಿಷೇಕ, ಗೋಮಾತಾ ಪೂಜೆ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತಂಡ. ಧರ್ಮಸಭೆಟ್ಟು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಅರಿವೇ ಗುರು ಅಲ್ಪಡ್ದು ಬದುಕದ ಸಂದೇಶ ಸುರುವಾಪುಂಡು ಅಪ್ಪೆ ಜೋಕ್ಲೆನು ಸುರುಡ್ದೆ ಎಡ್ಡೆ ರೀತಿಡು ಬುಡೆಪಾವಡು. ಅಪ್ಪೆ ಪ್ರೀತಿ, ಭಕ್ತಿದ ಪ್ರೀತಿ, ಅವಿಡ್ದು ಬೊಕ್ಕ ದೇಶದ ಪ್ರೀತಿ ಬೋಡು. ನಮ್ಮ ಪುಟ್ಟನ ಮಣ್ಣು ದೇಶನು ಪ್ರೀತಿ ಮಲ್ತಂಡ ಜ್ಞಾನದ ಉತ್ಪತ್ತಿ ಮಾತಲ ಆಪುಂಡು ಸ್ವಾಮೀಜಿ ಪಂಡೆರು. ಎಲ್ಲಿ ಜ್ಞಾನದ ಉತ್ಪತ್ತಿ ಆಗ್ತದೆ ಅಲ್ಲಿ ಶಕ್ತಿಯ ಪ್ರಾಬಲ್ಯ ಹೆಚ್ಚುತ್ತದೆ. ಅದು ಧನಾತ್ಮಕವಾದಂಥ ಪ್ರತಿಕ್ರಿಯೆ. ನೀವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಏನು ಪ್ರಾರ್ಥನೆ ಶಕ್ತಿ ಉದ್ದೀಪನ ಆಗ್ತದೆ, ಅಲ್ಲಿ ಧನಾತ್ಮಕವಾದಂಥ ಒಂದು ಶಕ್ತಿ ಉತ್ಪತ್ತಿಯಾಗುತ್ತೆ. ಪರಿಶುದ್ಧವಾದಂಥ ಮನಸ್ಸು, ಪರಿಶುದ್ಧವಾದಂಥ ಭಾವನೆ, ಪರಿಶುದ್ಧವಾದಂಥ ಕರ್ಮ ಆಗಬೇಕು ಅಂತ ಇದ್ದರೆ ಇಂಥ ಸಂಸ್ಕಾರ ಕೇಂದ್ರಗಳಲ್ಲಿ ಸಂಸ್ಕಾರವನ್ನು ಅನುಕರಣೆ ಮಾಡತಕ್ಕಂಥ ಹೃದಯ ವಿಶಾಲತೆ ಬೇಕು. ಈ ದೇಶಕ್ಕೆ ಆಪತ್ತಿ ಇರೋದು ಇವತ್ತು ಬುದ್ಧಿಜೀವಿಗಳಿಂದ. ಮಕ್ಕಳೇ, ನೀವು ನೆನೆಸಬೇಡಿ, ನೀವು ಶಿಕ್ಷಣ ಕಲ್ತ್ಕೊಂಡ್ರೆ ನಿಮ್ದು ಆಗಲಿಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಪಡೆದ್ರೆ ನೀವು ಎಲ್ಲ ಕಲ್ತಿದ್ದೀರಿ ಅಂತ ಇಲ್ಲ. ನೆನಪಿಟ್ಟುಕೊಳ್ಳಿ, ಜೀವನದ ಪ್ರತಿ ಕ್ಷಣ ಹೆಜ್ಜೆ ಹೆಜ್ಜೆಗೆ ಸಿಗುವಂಥ ಹೊಸ ಹೊಸ ಅನುಭವಗಳು, ಇದು ನಿಮಗೆ ಜ್ಞಾನದ ಭಂಡಾರ. ನೆನಪಿಟ್ಟುಕೊಳ್ಳಿ. ಕುಡ್ಲಾ ಎಜೆ ಆಸ್ಪತ್ರೆದ ಪೆದ್ದವನ ಬೊಕ್ಕ ಪೊಂಜೋಲೆನ ಸೀಕದ ಬಗೆಟ್ ತೆರಿದಿನ ಡಾಕ್ಟರ್ ಚೈತ್ರ ಮಲ್ಲಬಿನ್ನೆರಾದ ಪಾಲ್ದೆ ತೊಂದು ಪಾತಿರ್ದು ತಾನು ಎಲ್ಲಿಯ ಪ್ರಾಯುಡ್ದೆ ಮಾಣಿಲ ಸ್ವಾಮೀಜಿರಿನ ತೂತೆ ಅರೆನ ಆಶೀರ್ವಾದಡು ಶಕ್ತಿ ದಿಂಜಿದುಂಡು. ಡಾಕ್ಟರ್, ಇಂಜಿನಿಯರ್, ಸೈನಿಕರು ಇಂಚಾದ್ ನಿಖಲು ಸಮಾಜಡು ಬುಳೆ ಹೊಡುಂದು ಆರು ಜೋಕ್ಲಿಗೆ ಪಂಡಿರು. ನನ್ನ ಭಾಗ್ಯನೇ ಅಂತ ಹೇಳ್ಬೋದು. ಇಷ್ಟು ಒಳ್ಳೆ ಒಂದು ಭಜನೆ ಪ್ರೋಗ್ರಾಮ್ ಅಲ್ಲಿ ಇವತ್ತು ಭಾಗ್ಯ ಸ್ವಾಮೀಜಿನ ನನ್ನ ಮಕ್ಕಳಿರೋಷ್ಟು ಸಣ್ಣ ವಯಸ್ಸಿಂದ ನಾನು ಸ್ವಾಮೀಜಿ ನೋಡಿದ್ದೀನಿ. ಸ್ಟೇಜಲ್ಲಿ ಕೂತ್ಕೊಳ್ಳೋಕ್ಕೆ ಸ್ವಾಮೀಜಿನೇ ಕಾರಣ. ಅವ್ರದ್ದೊಂದು ಆಶೀರ್ವಾದ ತುಂಬ ಪವರ್ಫುಲ್. ಸ್ವಾಮೀಜಿ ಅವರ ಆಶೀರ್ವಾದದಿಂದ ಈ ಸ್ಥಾನಕ್ಕಿದ್ದೀನಿ. ನೆಕ್ಸ್ಟ್ ನೀವೆಲ್ಲನೂ ಇಲ್ಲಿ ಬರಬೇಕು.
ಕುಡ್ಲದ ತೇಜಸ್ವಿನಿ ಆಸ್ಪತ್ರೆದ ಬೆರಿಮುಳ್ಳು ಸೀಕದ ಬಗೆಟ್ ತೆರೆದಿನ ಡಾಕ್ಟರ್ ಶ್ರೀನಿವಾಸ್ ಪಾತಿರ್ದು ಭಜನೆಗೇನು ನಾವು ಅದ್ಭುತ ಅನುಭವ. ಸ್ವಾಮೀಜಿಯರು ಪಂಡಿನಂಚ ಪೂಜೆ ಭಜನದ ಪೊರ್ತು ನಮ್ಮ ಮನಸ್ಸು ಔಲೆ ಮೂಲೆ ಪೋವಂದೆ ಅವೇಟೆ ಉಪ್ಪುಡು ಅಂಚಾಂಡ ಬದುಕಡು ಸಾಧನೆ ಮಲ್ಪೊಲಿನ್ ಪಂಡಿರು. ಭಜನೆ ಆಗ್ತಾ ಇರ್ಬೇಕಂದ್ರೆ ಅದು ಪೂಜೆಯಲ್ಲಿದ್ದಾಗ ನಮ್ಮ ತನು ಮನ ಎಲ್ಲವೂ ಅದರಲ್ಲಿ ತಲ್ಲೀನರಾಗಿರ್ಬೇಕು ನಾವು. ಅದು ಬಿಟ್ಟು ನಾವು ಬೇರೆ ಆ ಕಡೆ ಈ ಕಡೆ ಮಾತಾಡೋದಾಗಿ ಅಥವಾ ಬೇರೆ ಬಗ್ಗೆ ಯೋಚನೆ ಆಗಿ ಅದಿರಬಾರ್ದು. ಇದಿದ್ದರೇನೆ ನಾವೊಂದು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ. ಇದು ನಮ್ಮನ್ನು ಕಂಡ್ರೆ ಮಕ್ಕಳು ಸಹ ಅದನ್ನೇ ನೋಡಿ ಕಲಿತಾರೆ. ಹಾಗಾಗಿ ಅವರು ಹೇಳಿದ ಮಾತನ್ನು ನಾವು ತಪ್ಪದೆ ಇದು ಪಾಲಿಸಬೇಕು. ಇದು ನಮ್ಮ ಕೋರಿಕೆ. ಮದೂರು ಶ್ರೀ ಮದನಂತೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯಂತರು ಜಯದೇವ ಖಂಡಿಗೆ, ಕಾರ್ಯಂತರು ಮುರಳಿಗಟ್ಟಿ, ಮದೂರು ಕ್ಷೇತ್ರದ ಸಂರಕ್ಷಣಾ ಸಮಿತಿದ ಒತ್ತುಗುರ್ಕಾರ್ಯರ ಅಪ್ಪಯ್ಯ ಮದೂರು, ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ದೇವಸ್ಥಾನದ ಟ್ರಸ್ಟಿ ಮಚ್ಚೇಂದ್ರನಾಥ ಸಾಲ್ಯಾನ್, ಬಂಟ್ವಾಳ ತಾಲೂಕು ಕುಲಾಲ ಸಂಘದ ಗುರ್ಕಾರ್ಯರ ನಾರಾಯಣ ಪಿರ್ನೆ, ಶ್ರೀಧಾಮ ಮಾಣಿಲದ ಸೇವಾ ಸಮಿತಿದ ರೋಹಿತ್ ಬಂಗೇರ ನೆಲ್ಲಿಮಾರ್ ಪಾಲ್ಗೊಂಡಿರು. ಮಧ್ಯಾಹ್ನ ಮಹಾಪೂಜೆ, ಭಕ್ತರಿಗೆ ನುಪ್ಪಪ್ರಸಾದ ಸೇವೆ, ಬಯ್ಯಗ ಶ್ರೀಲಕ್ಷ್ಮಿ ಪೂಜೆ ಅಟ್ಟಣೆ ಆದಿತ್ತರು. ಆಗಸ್ಟ್ 5 ಶುಕ್ರವಾರ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆ, ಬಯ್ಯಗ ಶ್ರೀನಿವಾಸ ಕಲ್ಯಾಣೋತ್ಸವಾದಿ ಹೊಂದಿರು. ಇಲ್ಲೊಂದೆರಡು ಲಕ್ಷಗಟ್ಟಲೆ ರೂಪಾಯಿ ಬೆಲೆತ ಬಂಗಾರ ಪದ್ದೆ ಕಂಡದಿನ ಕೇಸ್ಗೆ ಸಂಬಂಧ ಬಂಟ್ವಾಳ ತಾಲೂಕು ವಿಟ್ಲ ಮುಡ್ನೂರ್ದ ದಂಬೆತಾರಡು ಪೊಲೀಸರು ಪ್ರಮೋದ್ ಬೊಕ್ಕ ಸುಮತಿ ಇಂಚ ಖಂಡನೆ ಬುಡಿದಿ ಆರೋಪಿಗಳನ್ನು ಬಂಧನ ಮಾಡಿದರು. ಇಲ್ಲೊಂದೆರಡು ಲಕ್ಷಗಟ್ಟಲೆ ರೂಪಾಯಿ ಬೆಲೆತ ಬಂಗಾರ ಪದ್ದೆ ಕಂಡದಿನ ಕೇಸ್ಗೆ ಸಂಬಂಧ ಬಂಟ್ವಾಳ ತಾಲೂಕು ವಿಟ್ಲ ಮುಡ್ನೂರು ದಂಬೆತಾರಡು ಪೊಲೀಸರು ಖಂಡನೆ ಬುಡಿದಿನ ಬಂಧನ ಮಾಡಿದರು. ಪುತ್ತೂರು ಸರ್ವೆ ಗ್ರಾಮದ ಬಾವಿ ಕಟ್ಟೆದ ಪ್ರಮೋದ್ ಬೊಕ್ಕ ಆಯನ ಬುಡಿದಿ ಸುಮತಿ ಯಾನೆ ಸುಮಾ ಆರೋಪಿಲಾದಿಲ್ಲರು. ಮೊಕಲು ವಿಟ್ಲ ಮುಡ್ನೂರು ದಂಬೆತಾರದ ವಿನಯ್ ಚಂದ್ರ ನಾಯಕರ್ನ ಇಲ್ಲಡ್ ದಿನ ಮಜೂರಿ ಕೆಲಸಗೂ ಇತ್ತದು. ಇಲ್ಲಲ್ದ ಜೆಪ್ಪನ ಕೊಂಡೆದ ಕಬಾಟಡಿತ್ತಿನ ಬಂಗಾರದ ಪಾಟ್ಲಿ, ಲಕ್ಷ್ಮೀ ಪದಕದ ಸರ, ಮೂಜಿ ಬಂಗಾರದ ಉಂಗಿಲ ಸೇರ್ದು ಒಟ್ಟು 1,48,000 ರೂಪಾಯಿ ಬೆಲೆತ ಬಂಗಾರ ಲಕ್ಕಾದಿದ್ದರು. ಈ ಬಗೆಟ್ ತನಿಖೆ ಮಲ್ತಿನ ಪೊಲೀಸರು ಆರೋಪಿಲಿನ ಪತ್ತದು 98 ಗ್ರಾಂ ಬಂಗಾರ ಸ್ವಾಧೀನ ಮಲ್ತೊಂದಿರು. ವಿಟ್ಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು. ಈ ಸರ್ತಿ ಮಿಸ್ ಇಂಡಿಯಾ ಕಿರೀಟ ಗಿಂದಿನ ಸಿನಿ ಶೆಟ್ಟಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಭೇಟಿ ಕೊರಿಯರು. ಅರೆಗು ಕಟೀಲು ಅನಂತ ಪದ್ಮನಾಭ ಆಸರಣ್ಯರು ದೇವೇರ್ನ ಶೇಷ ವಸ್ತ್ರ ಕೊರ್ದು ಮರ್ಯಾದೆ ಮಲ್ತಿರು. ಈ ಸರ್ತಿ ಮಿಸ್ ಇಂಡಿಯಾ ಕಿರೀಟ ಗಿಂದಿನ ಸಿನಿ ಶೆಟ್ಟಿ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗೂ ಭೇಟಿ ಕೊರಿಯರು. ಸಿರಿ ದುರ್ಗಾದೇವಿಗೂ ಕೈ ಮುಗಿದು ಆಶೀರ್ವಾದ ನಟ್ಟುನ್ನ ಸಿನಿ ಶೆಟ್ಟಿಗೂ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನ ಅನಂತ ಪದ್ಮನಾಭ ಆಸರಣ್ಯರು ದೇವೇರ್ನ ಶೇಷ ವಸ್ತ್ರ ಕೊರ್ದು ಮರ್ಯಾದೆ ಮಲ್ತಿರು. ದೇವಸ್ಥಾನದ ಆಡಳಿತ ಮುಕ್ತೇಸರರು ಸನತ್ ಕುಮಾರ್ ಶೆಟ್ಟಿ, ಬಿಪಿನ್ ಚಂದ್ರ ಶೆಟ್ಟಿ, ಕೊಡೆತ್ತೂರು ಭಂಡಾರ ಇಲ್ಲಲ್ದ ಜಯರಾಮ ಮುಕ್ಕಾಲ್ದಿ, ಮುಲ್ಕಿ ಬಂಟೆರ್ನ ಸಂಘದ ಮರ್ಯಾದೆ ಗುರ್ಕಾರ್ಯರು ಸಂತೋಷ್ ಕುಮಾರ್ ಹೆಗ್ಡೆ, ಗುರ್ಕಾರ್ಯರು ಪುರುಷೋತ್ತಮ ಶೆಟ್ಟಿ, ಚಂದ್ರಕಲಾ ಶೆಟ್ಟಿ, ಶಾಲಿನಿ ಶೆಟ್ಟಿ ಈ ಪೊರ್ತುಡು ಒಟ್ಟಿಗಿತ್ತಿರು. ಶ್ರೀ ಕಾಶಿ ಮಠಾಧೀಶರು ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರ್ನ ಚಾತುರ್ಮಾಸ್ಯ ವ್ರತಾಚರಣೆ ಸೋಮವಾರ ಕುಡ್ಲದ ರಥಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನಡು ಸುರುವಾಂಡ್. ಶತಕಲಶಾಭಿಷೇಕ, ತಪ್ತ ಮುದ್ರ ಪ್ರದಾನ, ಮಹಾಪೂಜೆ, ಮೃತ್ತಿಕಾ ಪೂಜೆ ನಡಪಾದು ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಶ್ರೀ ಕಾಶಿ ಮಠಾಧೀಶರು ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರ್ನ ಚಾತುರ್ಮಾಸ್ಯ ವ್ರತಾಚರಣೆ ಸೋಮವಾರ ಕುಡ್ಲದ ರಥಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನಡು ಸುರುವಾಂಡ್. ಶ್ರೀ ಸಂಸ್ಥಾನದ ದೇವರಿಗೂ ಪಂಚಾಮೃತಾಭಿಷೇಕ, ಶತಕಲಶಾಭಿಷೇಕ, ಪವಮಾನಾಭಿಷೇಕ ನಡಪಾಯಿರು. ತಪ್ತ ಮುದ್ರ ಪ್ರದಾನ, ಮಾಪೂಜೆ, ಮೃತ್ತಿಕಾ ಪೂಜೆ ನಡಪಾದು ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಕಾಶಿ ಮಠ ಪರಂಪರೆದ 21ನೇ ಯತಿವರಿಯರ ಆದಿಪ್ಪುನ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿ 2014 ಜನವರಿ 28 ಪಟ್ಟ ಏರ್ದಿರು. ಈ ಸರ್ತಿ ಪೂರ್ಣ ಪ್ರಮಾಣದ ಚಾತುರ್ಮಾಸ ವೃತ್ತ ನಡೆತೊಂದುಂಡು.
ನಿಚ್ಚಲ ಧಾರ್ಮಿಕ ಬೇತೆ ಬೇತೆ ವಿಧಿ ಹೋಮ ಭಜನಾ ಸಪ್ತಾಹ ಪ್ರವಚನ ಆಶೀರ್ವಚನ ಮಾತ ನಡಪೆರವುಂಡು. ದೇವಸ್ಥಾನದ ಮುಕ್ತೇಸರರು ಅಡಿಗೆ ಬಾಲಕೃಷ್ಣ ಶೆಣೈ, ಸಾಹುಕಾರ್ ಎಂ ಕಿರಣ್ ಪೈ, ಎಂ ಸತೀಶ್ ಪ್ರಭು, ಕೆ ಗಣೇಶ್ ಕಾಮತ್, ಎಂ ಜಗನ್ನಾಥ ಕಾಮತ್, ಚಾತುರ್ಮಾಸ್ಯ ಸಮಿತಿ ಮರ್ಯಾದೆ ಗುರಿಕಾರ್ಯರು ಮೊಂಡ್ಕೂರು ರಾಮದಾಸ್ ಕಾಮತ್, ಗುರುಕಾರ್ಯರು ಎಂ ಪದ್ಮನಾಭ ಪೈ, ಮುಖ್ಯ ಸಂಯೋಜಕರು ಸುರೇಶ್ ವಿ ಕಾಮತ್, ಕಾರ್ಯಂತಿರು ತೋನ್ಸೆ ಗಣಪತಿ ಪೈ, ಸುದರ್ಶನ್ ಮಲ್ಯ, ಗುರುದತ್ ಕಾಮತ್, ಕೋಶಾಧಿಕಾರಿ ಬಿಆರ್ ಭಟ್, ಮಾರೂರು ಶಶಿಧರ್ ಪೈ ಪಾಲ್ದೆತೊಂಡಿರು. असो मना वरा तशी आमगेल तत्व आम्ही तांतू पळयना वय जायदी ते न्हय आम्ही देवस्थाना आवज काजलन वचुकाईच देवाल खचे स्मरण कोरका की ते कोरकाचीच तशी आज कोणी केम चानी जायनी तांणी दूर दूर दोवन देवाक स्मरण केल्या देवाले सेवा केल्या थंय बेसून नाम संकीर्तन केल्या देवांजली देवान परमात्मान व्यासरूपती नरसिंहान लक्ष्मीपती व्यंकटेशान प्रीतीन स्वीकार कोर मुखार्जन तुझ्यो चातुर्मा वैभवान आणि प्रीतीन सर्वांनी ऐक्यमत्यान देवाल सेवे केलेल्या मात्रान देवान स्वीकार केलो आणि ताच्यान सगळे समाजा उद्धार केलो पेंटेजलरी उद्धार केलो पेंटेजलरी विशेष वैभव वाडयलो कसुकी एकाळू कसले पेंटेत तो धूर जाल्लो आणि केजलरी विशेष प्रीती वृत्ती जाल्ली म्हूण देवान समाजांत अनुग्रह कोरका मात्र न्हय समाजा सर्व विशयांत बरेपण करून दिवका म्हूण पुनः व्यासरूपती नरसिंहाली लक्ष्मीपती वेंकटेशाला प्रार्थना करू. ಜೀವನ ಪನ್ಪುನ ಪರೀಕ್ಷೆಡು ಪಾಸಾವುಡುಂದಾಂಡ ಬರವುದ ಒಟ್ಟುಗು ಸಂಸ್ಕಾರ ಬಾರಿ ಮುಖ್ಯ ಅಂದ್ ಶಾಸಕಿರು ವೇದವ್ಯಾಸ್ ಕಾಮತ್ ಪಂತೆರು. ಕುಡ್ಲದ ಭರತಾಂಜಲಿ ಕೊಟ್ಟಾರದ ಧರ್ಮಗು ನಡಪವನ ಭರತಾಂಜಲಿ ಸಂಸ್ಕಾರ ಕೇಂದ್ರ ಉದಿಪನ ಮಲ್ತದು ಆರ್ಪಾ ತಿರಿಯರು. ಭರತಾಂಜಲಿ ಕೊಟ್ಟಾರ ಕುಡ್ಲ ಮುಕ್ಲಿನ ಧರ್ಮಗು ನಡಪವನ ಭರತಾಂಜಲಿ ಸಂಸ್ಕಾರ ಕೇಂದ್ರದ ಉದಿಪನ ಕಾರ್ಯಕ್ರಮ ಕೊಟ್ಟಾರ ಹಬ್ಬಕ ನಗರದ ಭರತಾಂಜಲಿಡು ನಡೆತಂಡು. ಭರತಾಂಜಲಿ ನಿರ್ದೇಶಕರು ಶ್ರೀಧರ್ ಹೊಳ್ಳ ಎತ್ಕೊಂಡಿರು. ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ರಾಜ್ಯ ಗುರುಕಾರ್ಯರು ಧರ್ಮದ ಶ್ರೀ ಹರಿಕೃಷ್ಣ ಪುನರೂರು ಗುರುಕಾರ್ಮಿಡು ಕುಡ್ಲದ ಶಾಸಕಿಯರು ವೇದವ್ಯಾಸ್ ಕಾಮತ್ ಭರತಾಂಜಲಿ ಸಂಸ್ಕಾರ ಕೇಂದ್ರ ಉದಿಪನ ಮಲ್ತಿರು. ವೇದವ್ಯಾಸ್ ಕಾಮತ್ ಪಾತಿರ್ದು ಜೀವನ ಪನ್ಪುನ ಪರೀಕ್ಷೆಡು ಪಾಸಾವುಡುಂದಾಂಡ ಬರವುದ ಒಟ್ಟುಗು ಸಂಸ್ಕಾರ ಬಾರಿ ಮುಖ್ಯ. ಸಂಸ್ಕೃತಿರ್ದು ಎಡ್ಡೆ ನಡಕೆ ಮೂಡುಂಡು. ಆ ಎಡ್ಡೆ ನಡಕೆ ವ್ಯಕ್ತಿತ್ವದ ಮಾನದಂಡ. ಧರ್ಮ ಸಂಸ್ಕಾರ ದಾನಗುಣ ವ್ಯಕ್ತಿತ್ವನು ಮಿತ್ತ ಮಟ್ಟಗೂ ಕೊನುಪುಣು ಎಂದು ಪಂಡಿರು. ಬಹಳ ದೊಡ್ಡ ಪ್ರಾಮುಖ್ಯತೆ ಹೇಗಿದೆ ಅಂತ ಹೇಳಿದ್ರೆ, ನಾವು ಶಾಲೆಗೆಲ್ಲ ಹೋಗ್ತಾ ಇರುವಾಗ ನನಗೆ 100ರಲ್ಲಿ 60 ಮಾರ್ಕ್ ಸಿಕ್ಕಿದ್ರೆ
ಮನೆಯಲ್ಲಿ ಎಲ್ಲರೂ ಸಂತೋಷ. ಒಂದು 70 ಸಿಕ್ಕಿದ್ರೆ ಅವಾಗೆಲ್ಲ ಇದು ಕೇಕ್ ಇದೆಲ್ಲ ಇರಲಿಲ್ಲ, ಎಲ್ಲರೂ ಕೊಟ್ಟರೆ ಸೀರೆ ಕೊಟ್ಟ. ಆದರೆ ಈಗ 98 ಸಿಕ್ಕಿದ್ರೆ ಇನ್ನು 2 ಎಲ್ಲಿ ಹೋಗುತ್ತೆ ಅಂತ ಕೇಳುವಂಥ ಪರಿಸ್ಥಿತಿ. ಇನ್ನು ಮಾರ್ಕ್ ಎಲ್ಲಿ ಹೋಯಿತು ಅಂದರೆ ತಂದೆ ತಾಯಿಗಳು ಅಂದರೆ ಲೈಫ್ನಲ್ಲಿ ಒಂದು ನಿತ್ಯ ಎಜುಕೇಷನ್ ಅಂತ ಹೇಳಿದ್ರೆ ರನ್ನಿಂಗ್ ರೇಸ್ನಲ್ಲಿ ಓಡಿ 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 ಭಾಳಷ್ಟು ಸಾಧನೆಗಳನ್ನು ಮಾಡು. ಹಾಗಾಗಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತೇಳಿದ್ರೆ ಆ ರೇಸ್ನಲ್ಲಿ ಓಡಿದು ದೊಡ್ಡ ಮಾರ್ಕ್ ತೆಗೆದುಕೊಳ್ಳೋದು, ಬಹಳ ದೊಡ್ಡ ರೀತಿಯಲ್ಲಿ ಲಕ್ಷಗಟ್ಟಲೆ ಸಂಬಳವನ್ನು ಗಿಟ್ಟಿಸ್ಕೊಳ್ಳೋದು. ಇದರ ಹಿಂದೆ ನಮ್ಮ ಇವತ್ತಿನ ಯುವಜನತೆ ಆ ದಾರಿಯಲ್ಲೇ ಹೋಗ್ತದೆ. ಆದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದರೂ ಕೂಡ ಸಂಸ್ಕಾರ ಇಲ್ಲದೆ ಇರುವಂಥ ವ್ಯವಸ್ಥೆ ಇದ್ದಲ್ಲಿ ಆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಕೂಡ ಅದಕ್ಕೆ ಶೂನ್ಯ ಬೆಲೆ ಆಗ್ತದೆ. ಬಜ್ಪೆದ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾಣದ ದುಂಬುದ ನಿರ್ದೇಶಕರು ಎಂಆರ್ ವಾಸುದೇವ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರಿಕಾರ್ಯರು ದಯಾನಂದ ಕತ್ತಲ್ಸಾರ್, ಮಹಾನಗರ ಪಾಲಿಕೆ ಸದಸ್ಯರು ಜಯಲಕ್ಷ್ಮಿ ವಿ ಶೆಟ್ಟಿ, ಮಹಾನಗರ ಬಾಲಗೋಕುಲ ಸಂಯೋಜಕರು ನರಸಿಂಹ ಕುಲಕರ್ಣಿ, ಯಕ್ಷಗುರು ಶ್ರೀಧರ್ ಐತಾಳ್ ಬಿನ್ನೆರಾದು ಪಾಲ್ದಿತ್ತುಂಡಿರು. ಬಿಜೆಪಿ ವಾರ್ಡ್ ಗುರುಕಾರ್ಯರು ದೇವಿ ಪ್ರಸಾದ್ ಶೆಟ್ಟಿ, ಬೂತ್ ಗುರುಕಾರ್ಯರು ಸಂಜಿತ್ ಒಟ್ಟಿಗಿದ್ದರು. ಭರತಾಂಜಲಿ ಸಂಸ್ಥೆದ ನಿರ್ದೇಶಕರು ಪ್ರತಿಮಾ ಶ್ರೀಧರ್ ಸೊಲ್ಮೆ ಸಂದಾಯರು. ಸರಕು ಸೇವಾ ತೆರಿಗೆ ಜಿಎಸ್ಟಿನು ಕೇಂದ್ರ ಸರ್ಕಾರ ಹೆಚ್ಚ ಮಲ್ಪನೆಕ್ ಮಾತಾ ಕಡೆಟ್ಲ ಜನ ಏವ್ರತೋ ಜಾದೇರು. ಜಿಎಸ್ಟಿ ಬಗೆಟು ಚರ್ಚೆ ಶುರುವಾತಿನ ಅಂಡ ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಜಿಎಸ್ಟಿ ನಿರ್ಧಾರ ಸರಿ ಎಂದು ಒತ್ತೊಂದರು. ಸರಕು ಸೇವಾ ತೆರಿಗೆ ಜಿಎಸ್ಟಿನು ಕೇಂದ್ರ ಸರ್ಕಾರ ಹೆಚ್ಚು ಮಲ್ಪನೆಕ್ ಮಾತ ಕಡಿಟ್ಲ ಜನ ಏವ್ರತೋ ಜಾದೇರು. ಜಿಎಸ್ಟಿ ಬಗೆಟು ಚರ್ಚೆ ಶುರುವಾತಿನ ಅಂಡ ಬಿಜೆಪಿ ನಾಯಕರು ಜಿಎಸ್ಟಿ ಏರಾಯನ ಸರಿ ಎಂದು ಪನೊಂದುಳ್ಳರು. ಕುಡ್ಲಾ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಜಿಎಸ್ಟಿ ನಿರ್ಧಾರ ಸರಿ ಎಂದು ಪಂತೆರು. ಕಾಂಗ್ರೆಸ್ ಸರ್ಕಾರ ಸೇರಿದು ಮಾತಾ ರಾಜಕೀಯ ನಾಯಕರು ಒತ್ತೊಂದು ಈ ಜಿಎಸ್ಟಿ ಹೆಚ್ಚ ಮಲ್ಪನ ತೀರ್ಮಾನ ಕೈಕದೆ ತೊಂದುಂಡು ಕಾಂಗ್ರೆಸ್ ಅಧಿಕಾರದ ಉಪ್ಪುನ ರಾಜುಡ್ಲ ಜಿಎಸ್ಟಿ ಜಾರಿ ಆತಂಡು ಪ್ಯಾಕೇಜಿಂಗ್ ಐಟಮ್ ಉಡ್ಲ ವ್ಯಾಲ್ಯೂ ಸೇರಿಂಡ ಮಾತ್ರ ಜಿಎಸ್ಟಿ ಹೆಚ್ಚಾಪುಂಡು ಆತೆ ಹತ್ತು ಬಾರಿ ಪಿರಿಯ ಬೆಲೆತ ಜಿಎಸ್ಟಿ ದಾಲ ಪಾಡ್ತಜಿ 50 ಪೈಸೆ ಹತ್ತಿನಿಂದ ₹1 ಮಾತ್ರ ಹೆಚ್ಚಾತಂಡು ಅಂಚಾದ ಜನ ಪೋಡಿ ಪೊಡೊಂದಿಜ್ಜಿ ಚಿಲ್ಲರೆ ದೆತ್ತೊನ್ನೇಕ್ ಜಿಎಸ್ಟಿ ಪುದೆ ಬೂರುಜಿಂದು ಶಾಸಕರು ಭರತ್ ಶೆಟ್ಟಿ ಅಭಿಪ್ರಾಯ ತೆರಿಪಾದರು. ಹಾಗೆ ಚೇಂಜಸ್ ಗಣನೀಯವಾದ ಚೇಂಜಸ್ ಏನು ಇರುವುದಿಲ್ಲ ಇದರಲ್ಲಿ ನಿಮಗೆ ₹1 50 ಪೈಸೆ ಆ ರೀತಿಯ ಚೇಂಜಸ್ ಮಾತ್ರ ಇರ್ತದೆ ಟ್ಯಾಕ್ಸಲ್ಲಿ. ಎಷ್ಟೇ ದೊಡ್ಡ ಇಶ್ಯೂ ಮಾಡಿದರೂ ಸಹ ನೀವು ಟೋಟಲ್ ಅಮೌಂಟ್ ಆಗಿ ಹಿಂದೆ ಎಷ್ಟಿತ್ತು ಈಗ ಎಷ್ಟಿತ್ತು ಅನ್ನುವಂಥ ಒಂದು ಯೂನಿಟಿಗೆ ಇಷ್ಟು ಚೇಂಜ್ ಆಗಿದೆ ಅನ್ನುವಂಥದ್ದನ್ನು ನಾವು ಸಾರ್ವಜನಿಕರಿಗೆ ಕರೆಕ್ಟಾಗಿ ಕೊಟ್ಟರೆ ಅದರಲ್ಲಿ ಬಹಳ ಸಣ್ಣದಾದ ಒಂದು ಚೇಂಜಸ್ ಬರ್ತದೆ. ಅದು ಖಾಲಿ ಪ್ಯಾಕೆಟ್ ಐಟಮ್ಸಲ್ಲಿ ರೇಟ್ಸ್ ಚೇಂಜ್ ಆದಾಗ ಖಂಡಿತ ವ್ಯಾಲ್ಯೂ ಆಡೆಡ್ ಸಿಸ್ಟಮಲ್ಲಿ ನಾವು ಏನು ತೊಗೊಳ್ತೇವೆ ಖಂಡಿತ ಜಾಸ್ತಿ ಆಗಿದೆ, ಜಾಸ್ತಿ ಆದಾಗ ಹೊಡೆತ ಬಿಡ್ತದೆ. ಯಾರಿಗೆ ಎಷ್ಟು ಬೀಳ್ತದೆ ಅನ್ನೋದು ನಾವು ನೋಡಬೇಕು. ಈಗ ಒಂದನೇದಾಗಿ ನೀವು ಹಾಲು ಮತ್ತು ಮೊಸರಿನ ವಿಷಯದಲ್ಲಿ ಹೇಳಿದ್ರಿ, ಪಲ್ಸಸ್ಸು ಸೀರಿಯಲ್ಸು ಇದನ್ನೆಲ್ಲ ನಾವು ಲೂಸಾಗಿ ತೆಗೆದುಕೊಂಡಾಗ ಇದರಲ್ಲಿ ಸಮಸ್ಯೆ ಇರೋದಿಲ್ಲ. ಪ್ಯಾಕೆಟ್ ಹಾಲಲ್ಲಿ ನೀವು ಹೇಳಿದಾಗೆ ಸಮಸ್ಯೆ ಬರ್ತದೆ, ಪ್ಯಾಕೆಟ್ ಹಾಲಲ್ಲಿ ಬಂದಾಗ ಸಮಸ್ಯೆ ಬರ್ತದೆ, ಸ್ವಲ್ಪ ಏರಿಕೆ ಆಗ್ತದೆ. ಮತ್ತು ಏರಿಕೆ ಈ ಸಮಯದಲ್ಲಿ ಈ ಕಾಲದ ಘಟ್ಟದಲ್ಲಿ ಸ್ವಲ್ಪ ಅಗತ್ಯ ಇರುವಂಥ ಒಂದು ಏರಿಕೆ ಇದೆರಡರಲ್ಲಿ ಮಾತ್ರ. ಮತ್ತು ನಿಮಗೆ ಬೇರೆ ಯಾವುದೋ ಐಟಮ್ಸಲ್ಲಿ ಅಷ್ಟು ದೊಡ್ಡ ರೀತಿಯಲ್ಲಿ ಪ್ಯಾಕೆಟ್ ಐಟಮ್ಸಲ್ಲಿ ನಿಮಗೆ ಈ ಮಧ್ಯಮ ವರ್ಗದವರು ಮತ್ತು ನಾವೆಲ್ಲರೂ ಸಹ ಪ್ಯಾಕೆಟ್ ಐಟಮ್ಸ್ ತೊಗೊಳ್ಳೋದು ಸ್ವಲ್ಪ ಕಡಿಮೆ. ಪ್ಯಾಕೆಟ್ ಐಟಮ್ನ ತೊಗೊಳ್ಳೋರಿಗೆ ಮಾತ್ರ ಸ್ವಲ್ಪ ಅದರಲ್ಲಿ ಜಾಸ್ತಿ ಬರ್ತದೆ. ರಾಜ್ಯಡು ನಂದಿನಿ ಕೊಜಪ್ಪು ಲಸ್ಸಿ ಅಲೆ ಎಂದೆತ್ತ ಬಿಲೆನು ಸೋಮವಾರ ಕೂಡ ಹೆಚ್ಚು ಕಮ್ಮಿ ಮಲ್ತಿದ್ದರು. ಈ ಮಾತಾ ಸುತ್ತಲಿನ ಬಿಲೆನು 50 ಪೈಸೆ ಹಿಡಿದು ₹1 ಮುಟ್ಟ ಕಮ್ಮಿ ಮಲ್ತಿದ್ದರು. ಐತಾರ ಅಂದೆತ್ತ ಬಿಲೆನು ₹3 ಮುಟ್ಟ ಏರಾದಿತ್ತರು. ರಾಜ್ಯಡು ನಂದಿನಿ ಕೊಜಪ್ಪು ಲಸ್ಸಿ ಅಲೆ ಎಂದೆತ್ತ ಬಿಲೆನು ಸೋಮವಾರ ಕೂಡ ಹೆಚ್ಚು ಮಲ್ತಿದ್ದರು. ಈ ಮಾತಾ ಸುತ್ತಲಿನ ಬಿಲೆನು 50 ಪೈಸೆ ಹಿಡಿದು ₹1 ಮುಟ್ಟ ಕಮ್ಮಿ ಮಲ್ತಿದ್ದರು. ನೂದೆಟ್ ಐನೇ ತಾತು ಜಿಎಸ್ಟಿ ಸೇರ್ಸಾದ್ದು ಹೊಸ ಪಟ್ಟಿ ಬಿಡುಗಡೆ ಮಲ್ತಿದ್ದರು. ಐತಾರ ಅಂದೆತ್ತ ಬಿಲೆನು ₹3 ಮುಟ್ಟ ಏರಾದಿತ್ತರು. ಗಿರಾಕಿಲು ಅಸಮಾಧಾನ ತೋಜಾಯಿ ನೀಡಿದಾಗ್ರ ಕೆಎಂಎಫ್ ಈ ಕ್ರಮ ದೆತ್ತೊಂದುಂಡು. 200 ಗ್ರಾಂ ಕೊಜಪ್ಪುಗು ₹10 ನಿಘಂಟು ಮಲ್ತುದುಂಡು. ಒಂದು ದುಂಬುಡ್ದು 50 ಪೈಸೆ ಏರಾಯಿನಂಚ ಆತಂಡು. 200 ಮಿಲಿಲೀಟರ್ ಸ್ಯಾಚೆ ಅಲೆತ ಬಿಲೆ 7 ಆದಿತ್ತಂಡು. ಅವು ಇತ್ತೆ ₹7 ಆತಂಡು. 200 ಮಿಲಿಲೀಟರ್ ಸ್ಯಾಚೆ ಲಸ್ಸಿಗು ₹15 ಆದಿತ್ತಿನೇನು 10 ಜಪುಡಾತೆರು. ಬಡವೀರ್ನ ಇಲ್ಲದ ಗೇಟ್ಗೂ ಬೀಗ ಪಾಡುನ ಕೆಲಸ ಗ್ರಾಮ ಪಂಚಾಯತ್ ಮಲ್ತದಜಿ. ಗ್ರಾಮ ಪಂಚಾಯತ್ಗೂ ಸೇರ್ದಿನ ಜಾಗಿಗೂ ಪಂಚಾಯತ್ ಬೀಗ ಪಾಡ್ದನು. ಮಾಹಿತಿ ಕೊರತಿಡ್ದು ಕಾಂಗ್ರೆಸ್ ದೂರೊಂದುಂಡು ಬಂಟ್ವಾಳ ತಾಲೂಕುದ ಪಂಜಿಕಲ್ಲು ಗ್ರಾಮ ಪಂಚಾಯತ್ ಗುರುಕಾರ್ಯರು ಸಂಜೀವ ಪೂಜಾರಿ ಪಂತೆರು.
ಬಂಟ್ವಾಳ ತಾಲೂಕು ಪಂಜಿಕಲ್ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಸಂಜೀವ ಪೂಜಾರಿ ಗ್ರಾಮ ಪಂಚಾಯತ್ ಆಫೀಸರ್ ಸುದ್ದಿಕೂಟ ನಡಪಾದು ಬಡವೀರ್ನ ಇಲ್ಲದ ಗೇಟ್ಗೆ ಬೀಗಬಾಡುನ ಕೆಲಸ ಗ್ರಾಮ ಪಂಚಾಯತ್ ಮಲ್ತದಜಿ ಗ್ರಾಮ ಪಂಚಾಯತ್ಗೆ ಸೇರ್ದಿನ ಜಾಗೆಗೆ ಪಂಚಾಯತ್ ಬೀಗ ಪಾಡ್ದುಂಡು ಮಾಹಿತಿ ಕೊರತೆಡ್ದು ಕಾಂಗ್ರೆಸ್ ದೂರೊಂದುಂಡು ಪಂಡಿರು ಕಾಂಗ್ರೆಸ್ ಆತ್ಮ ವಿಮರ್ಶೆ ಮಲ್ತನೋಡು ಸರ್ಕಾರದ 10 ಸೆಂಟ್ಸ್ ಜಾಗೆ ಉಲೈಪಾಡೆರ ಪ್ರಯತ್ನ ಮಲ್ಪುನೇಕ್ ಕಾಂಗ್ರೆಸ್ ಸಾಕಾರ ಕೊರ್ಪುನ ಸರಿಯಾ PLD ಬ್ಯಾಂಕ್ ಓಟದ ವಿಚಾರಡು ಹೈಕೋರ್ಟ್ಗೆ ಪೋಯಿನ ಸುದರ್ಶನ್ ಜೈನ್ ಬಡವೀರ್ನ ಬಗೆಟ್ ಆತುಂಜಿ ಕಾಳಜಿ ಇತ್ತಂಡ ಗೇಟದ ಬೀಗದ ವಿಚಾರಡು ಹೈಕೋರ್ಟ್ಗೂ ನ್ಯಾಯ ಒದಗಾವನ ಕೆಲಸ ಮಲ್ಪಡಂದು ಸಂಜೀವ ಪೂಜಾರಿ ಸವಾಲ್ ಪಾಡಿಯರು ಪಂಚಾಯತ್ ಭ್ರಷ್ಟಾಚಾರ ಬಗೆಟ್ ಮೊಕ್ಲೆಡ ಸಾಕ್ಷಿ ಇತ್ತಂಡ ತೋಜಾವಡು ಬಜಿ ರಾಜಕೀಯ ಉದ್ದೇಶಡು ಪಾತಿರ್ನವು ಎಡ್ಡೆತ್ತು ಓಟದ ಪೊರ್ತುಡು ಗೂಂಡಗಿರಿ ಮಲ್ಪನವು ಮೊಕ್ಲಿನ ಕೆಲಸ ಇತ್ತೆ ಮೊಕ್ಲಿನ ಗೂಂಡಾಗಿರಿಕ್ ಬಿಜೆಪಿ ಕಾರ್ಯಕರ್ತರು ಎದುರುತ್ತರ ಕೊಡ್ತಿರಂದು ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಸಂಜೀವ ಪೂಜಾರಿ ಪಂಡಿರು ಇವರಿಗೆ ಇರುವಂಥದ್ದು ಲೋಕಾಯುಕ್ತ ಕೋರ್ಟಲ್ಲಿ ಆಗಿರುವಂಥದ್ದು ಮಾತ್ರ ಇವರಲ್ಲಿ ಇರುವಂಥದ್ದು ಲೋಕಾಯುಕ್ತ ಕೋರ್ಟ್ ನಂತರ ಅದರ ಮುಂದಿನ ಭಾಗ ಯಾವುದು ಯಾವ ರೀತಿ ಯಾವ ಹಂತಕ್ಕೆ ಮುಟ್ಟಿದೆ ಅನ್ನುವಂಥ ಮಾಹಿತಿಯ ಕೊರತೆಯಿಂದ ಇವತ್ತು ಇಲ್ಲ ಸಲ್ಲದ ಆರೋಪವನ್ನು ಗ್ರಾಮ ಪಂಚಾಯತ್ PDಯವರವರು ಸರ್ಕಾರಕ್ಕೆ ಹಣವನ್ನು ವಾಪಸ್ ಕಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಇವತ್ತು ಪ್ರತಿಭಟನಾ ಸಭೆಯಲ್ಲಿ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಲೋಕಾಯುಕ್ತ ಕೋರ್ಟಲ್ಲಿ ಆಗಿರುವಂಥ ವಾಪಸ್ ಕಟ್ಟಬೇಕನ್ನುವಂಥ ಆದೇಶ ಏನಿದೆ ಅದನ್ನು KITಯಲ್ಲಿ ನಮ್ಮ ಕಳೆದ ಸಮಯದಲ್ಲಿ ಇಲ್ಲಿ ಕರ್ತವ್ಯದಲ್ಲಿರುವಂಥ ಭವಾನಿಶಂಕರ್ ಇವರು KITಯಲ್ಲಿ ಅದನ್ನು ಚಾಲೆಂಜ್ ಮಾಡ್ತಾರೆ. ಅದರಲ್ಲಿ ಆ ಕೇಸ್ ಅವರಿಗೆ ಅದರ ಕೇಸ್ ಈಗಾಗಲೇ ಕ್ವಾಶ್ ಆಗಿದೆ. ಅದರ ಪ್ರತಿಯನ್ನು ಕೂಡ ನಿಮಗೆ ಬೇಕಾದರೆ ನಾನು ಕೊಡ್ತೇನೆ. ಯಾಕೆಂತ ಹೇಳಿದರೆ ಈಗ ಬೀಗಭಾಗ್ಯ ಮತ್ತು ಲೋಕಾಯುಕ್ತ ಕೋರ್ಟ್ನಲ್ಲಿ ಹಣವನ್ನು ವಾಪಸ್ ಕಟ್ಟಿದ್ದಾರೆ ಅನ್ನೋಂಥ ಸುಳ್ಳು ಆರೋಪವನ್ನು ಮಾಡುವವರಿಗೆ ಉತ್ತರವಾಗಿ, ಯಾಕೆಂತ ಹೇಳಿದರೆ ಅದು ನಿರಪರಾಧಿ, ಅದರಲ್ಲಿ ಯಾವುದೇ ತಪ್ಪು ನಡೆದಿಲ್ಲ ಅನ್ನುವಂಥದ್ದನ್ನು KITಯಲ್ಲಿ ಈಗಾಗಲೇ ಆ ಕೇಸ್ ಡಿಸ್ಮಿಸ್ ಆಗಿ ಅವರ ಪರವಾಗಿ ಭವಾನಿಶಂಕರ್ ಪರವಾಗಿ ಈಗಾಗಲೇ ಆದೇಶ ಆಗಿದೆ. ಒತ್ತು ಗುರ್ಕಾರ್ದಿ ಜಯಶ್ರೀ ಸದಸ್ಯರು ಮೋಹನ್ ದಾಸ್, ಲಕ್ಷ್ಮೀನಾರಾಯಣಗೌಡ, ಬಾಲಕೃಷ್ಣ ಪೂಜಾರಿ, ನಳಿನಿ ಪ್ರಸಾದ್, ವಿಕೇಶ್, ಹರೀಶ್ ಪೂಜಾರಿ, ಪೂವಪ್ಪ ಮೆಂಡನ್, ಗೋಪಾಲ ಕುಲಾಲ್, ರೂಪಶ್ರೀ, ಚಿತ್ರಾಕ್ಷಿ, ಚಂದ್ರವತಿ, ಶೋಭಾ ಸುದ್ದಿ ಕೊಟ್ಟೊಡಿತ್ತೇರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.